ಅಣ್ಣ ತಮ್ಮ ನಮ್ಮನ್ನೆಲ್ಲ ಲಾಲಿಸುವವನು ಪಾಲಿಸುವವನು, ಪಾಲಿಸಿ ಲಾಲಿಸುವವನು, ಲಾಲಿಸಿ ಪಾಲಿಸುವವನು ನೀನು. ಪೂಜ್ಯ ಪಿತೃಮಹಾಶಯರನ್ನು ಕಳ್ಕೊಂಡವಾಗಲೂ ನಮಗೆ ಅನಾಥ ಪ್ರಜ್ಞೆ ಬರಲಿಲ್ಲ. ಸನಾತನಿಯಾದಂತಹ ನೀನು ಇದ್ದಿ, ನಿನ್ನ ಜೊತೆಗೆ ನಾವಿದೆಯಾ. ವನವಾಸಕ್ಕೆ ಹೊರಡು ನಿಲ್ಲುವಾಗಲೂ ಹಾಗೆ ತಾಯಿ ಕೌಸಲ್ಯಾದೇವಿ ಕಣ್ಣೀರು ಕರೆದು. ಆದ್ರೆ ನಮ್ಮ ತಾಯಿ ಸುಮಿತ್ರೆ ನಗುತ್ತಾ ನನ್ನನ್ನು ಕಳುಹಿಸಿಕೊಡ್ತಾಳೆ. ರಾಮನಲ್ಲಿ ದಶರಥನನ್ನು ಕಾಣು, ಕಾಡನ್ನು ಅಯೋಧ್ಯೆ ಅಂತ ತಿಳಿ ಮಗನೇ. ಸೀತಾದೇವಿಯಲ್ಲಿ ನನ್ನನ್ನು ಕಾಣು, ರಾಮ ದಶರಥ ವಿದ್ಧಿ, ಅಯೋಧ್ಯ ಅಟವೀ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜ. ಅಲ್ಲಿಂದ ತೊಡಗಿ ಇಲ್ಲಿಯವರೆಗೆ ರಾಮ ಸೇವೆ ಎನ್ನುವುದು ನನ್ನ ಬದುಕಿನ ಕೈಂಕರ್ಯ. ರಾಮ ಸೇವೆ ಬೇರೆ ಅಲ್ಲ, ಲಕ್ಷ್ಮಣನಿಗೆ ಅದೊಂದು ಬಿಟ್ಟರೆ ಬೇರೆ ಕರ್ತವ್ಯವೂ ಇಲ್ಲ. ಅಣ್ಣ, ಎಂತಹ ನೃಪನೀತಿ ನಿನ್ನದ ಅಯೋಧ್ಯೆಯಲ್ಲಿ. ಶೂದ್ರ ಶಂಭುಕನ ಪ್ರಕರಣದಲ್ಲೇ ಗೊತ್ತಾಗಿದೆ ನಿನ್ನ ನಿಲುಮೆ ಏನೋ, ನಿನ್ನ ನಿಲುಮೆ ಏನು. ಅಕ್ರಮದ ದಾರಿಯಲ್ಲಿ ಸ್ವರ್ಗ ಪ್ರಾಪ್ತಿಯನ್ನು ಬಯಸಿದ್ರು ಕೊಡುದು. ಯಾಕೆಂದ್ರೆ ಅಯೋಧ್ಯೆಯಲ್ಲಿ ನಿನ್ನ ಶಾಸನ ಅಷ್ಟು ದೃಢವಾದದ್ದು. ಅಕ್ರಮದ ದಾರಿಯಲ್ಲಿ ಸ್ವರ್ಗ ಪ್ರಾಪ್ತಿಗೆ ಹೊರಟ್ರೆ ಏನು? ಸತ್ಯವ್ರತ ನಾಮಕನಾದಂತಹ ತ್ರಿಶಂಕುವಿನ ಚರಿತ್ರೆಯಲ್ಲಿ ಗೊತ್ತಾಗ್ತದೆ ನಮಗೆ. 99 ಅಶ್ವಮೇಧ ಮಾಡಿದ್ದಾನೆ ಅಂತ ದಾಕ್ಷಿಣ್ಯ ಮಾಡಿದ್ರ ಇಂದ್ರಾದಿಗಳು ಇಲ್ಲವಲ್ಲ. ಹಾಗಾದ್ರೆ ನಾವು ಎಸಗುವಂತಹ ಕರ್ತವ್ಯ ಕರ್ಮ ಏನು? ಅದು ಧರ್ಮದ ದಾರಿಯಲ್ಲಿರಬೇಕು. ವನವಾಸಕ್ಕೆ ಹೊರಡುವಾಗ ನೀನು ಹೇಳಿದ್ದಿ, ಧರ್ಮೋ ಹಿ ಪರಮೋ ಲೋಕೆ ಧರ್ಮೇ ಸತ್ಯಂ ಪ್ರತಿಷ್ಠಿತ. ನಮಗದು ವೇದವಾಕ್ಯ, ರಾಮನ ಮಾತು. ರಾಮಾಜ್ಞೆಯ ಕರ್ಮಕ್ಕೆ ಬದ್ಧನಾಗಿ ಅದು ಆ ಶಾಸನವೇ ಲಕ್ಷ್ಮಣನ ಸ್ವರೂಪದ ಸ್ತಂಭವಾಗಿ ಮಹಾದ್ವಾರದಲ್ಲಿ ನಾನು ನಿಂತವ. ಯಾಕಾಗುತ್ತದೆ ಹೀಗೆ ಎಂಬ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ. ಆದರೆ ಆಗುವುದಂತೂ ಸುಳ್ಳಲ್ಲ. ಇದೇ ಸ್ಥಿತಿ ಅಯೋಧ್ಯೆ ನಾವು ಕಾಡಿನಲ್ಲಿದ್ದಾಗಲೂ ಪಂಚವಟಿಯಲ್ಲಿ ಆದದ್ದು. ಅಯೋಧ್ಯೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯು ರಾಮಾಜ್ಞೆಯಿಂದ ಮೀರಲಿಕ್ಕಿಲ್ಲ. ನಿನ್ನನ್ನು ಅನುಸರಿಸಿ ನಿನ್ನ ಜೊತೆಗೆ ಬಂದು ಎಲ್ಲರೂ ರಾಮಾಜ್ಞೆಯನ್ನು ಪಾಲಿಸ್ತಾರೆ. ಅಪವಾದಕ್ಕೋ ಎಂಬಂತೆ ಲಕ್ಷ್ಮಣನಿಗೆ ರಾಮಾಜ್ಞೆಯನ್ನು ಪಾಲಿಸ್ಲಿಕ್ಕೆ ಆಗುವುದಿಲ್ಲ. ಆದರೂ ನೀನು ನಿನ್ನ ಹತ್ತಿರ ನನ್ನನ್ನು ಇಟ್ಟುಕೊಂಡಿದೆಯಲ್ಲ. ಕೇನವಿನ ತೃಣಮಪಿನ ಚಲತು. ನಿನ್ನ ಸನಿಹದಲ್ಲಿದ್ದು ನಿನಗೆ ಅತ್ಯಂತ ಆತ್ಮೀಯನಾಗಿದ್ದು, ಹಾಲು ನೀರಿನಂತೆ ನಾವು ಎರಕವಾಗಿದ್ದು, ಕಬ್ಬಿನಲ್ಲಿರುವ ರಸದಂತೆ, ಮಧುವಿನಲ್ಲಿರುವ ಮಾಧುರ್ಯದಂತೆ. ಅಣ್ಣ, ಆದ್ರೆ ನಿನ್ನ ಆಜ್ಞೆಯನ್ನು ನಡೆಸುವ ಭಾಗ್ಯವೇ ನನಗಿಲ್ಲ ಅಂತ ಕಾಣ್ತಾರೆ. ತಪ್ಪಬೇಕಾಗಿ ಬರುವುದು ನನಗೆ, ಅಥವಾ ನಾನು ತಪ್ಪುದ, ಅಥವಾ ವಿಧಿ ನಮ್ಮನ್ನು ತಪ್ಪಿಸ್ತದೋ, ಅಥವಾ ಕಾಲವೇ ನನ್ನನ್ನು ತಪ್ಪಿಸ್ತದೋ ಅಂತ ಗೊತ್ತಿಲ್ಲ. ಆವಾಗ ಬರಬೇಕು ಇವರು. ನಿನ್ನೆ ಬರಲಿಲ್ಲ, ನಾಳೆ ಬರಲಿಕ್ಕೆ ಅವರಿಗೆ ಸಂಕಲ್ಪ ಇಲ್ಲ. ಹಾಗಾದ್ರೆ ಇವತ್ತೇ ಯಾಕೆ ಬಂದರು ಎಂಬ ಪ್ರಶ್ನೆಗೆ ಉತ್ತರ ಇಲ್ವಲ್ಲ. ಕಾಲ ನಿನ್ನನ್ನು ಒಳಗೆ ಕರೆಯುತ್ತದೆ. ಬೇರೆ ಎಲ್ಲ ಸಂದರ್ಭದಲ್ಲಿಯೂ ನಿನ್ನ ಜೊತೆಗೆ ನಾನು, ಆದರೆ ಕಾಲ ನಿನ್ನನ್ನು ಒಳಗೆ ಕರೆಯುವಾಗ ಅದೇ ಕಾಲ ನನ್ನನ್ನು ಹೊರಗಿಡುತ್ತದೆ ಅಂತ. ಅದು ನನ್ನ ಕರ್ಮ, ಅದು ನನ್ನ ಕರ್ಮ. ಬಗೆ ಬಗೆಯಿಂದ ವಿಧ ವಿಧದಿಂದ
ನೀನು ಹೊರಗೆ ಬರುವಷ್ಟು ಹೊತ್ತು ನಾ ಇದ್ದದ್ದನ್ನು ಪೂರ ಮಾತಾಡಿದ್ದೇನೆ ಅವರ ಹತ್ರ ಅದು ಮಾತಾಡಬೇಕಾಗಿ ಮಾತಾಡಿದ್ದಲ್ಲ, ಸಮಯ ಹೋಗಬೇಕಲ್ಲ. ಅವರ ಏಕಾಗ್ರತೆಯನ್ನು, ರಾಮನ ಕುರಿತಾದ ಲಕ್ಷ್ಯವನ್ನು ಅದನ್ನು ವಿಚಲನೆಗೊಳಿಸುವುದಕ್ಕೆ ಎಷ್ಟು ಮಾತಾಡಿದ್ರು ಅವರು ಒಂದೇ ಹೇಳುದು ಪುಂಡರೀಕ ನೇತ್ರವನ್ನು ಕಾಣಬೇಕು ಅಂತ. ಸ್ಪಷ್ಟವಾಗಿ ರಾಮನನ್ನು ಕೇಳುವುದಿಲ್ಲ, ಪುಂಡರೀಕ ನೇತ್ರವನ್ನು ಕಾಣಬೇಕು ಅಂತ. ಪುಂಡರೀಕ ನೇತ್ರ ನೀನಲ್ಲದೆ ಮತ್ತೆ ಯಾರು ಹೇಳು? ಕಣ್ಣು ಮುಚ್ಚಿ ಎಲ್ಲಿಯೂ ಪುಂಡರೀಕ ನೇತ್ರನನ್ನು ಕಾಣಬಲ್ಲಂತ ಅವರಿಗೆ ಅಯೋಧ್ಯೆಯ ದ್ವಾರದಲ್ಲಿ ನಿಂತು ಪುಂಡರೀಕ ನೇತ್ರನನ್ನು ಕಾಣಲಿಕ್ಕಾಗಲಿಲ್ಲ. ಅದು ನನ್ನ ಪ್ರಾರಬ್ಧ ಅಂತ ಅವರ ತಪ್ಪಲ್ಲ. ಪ್ರಪಂಚವನ್ನು ಕಣ್ಣು ಮುಚ್ಚಿ ನೋಡಬಲ್ಲವರು ಕಣ್ಣು ತೆರೆದು ಬಾಗಿಲ ಬುಡದಲ್ಲಿ ನಿಂತಿದ್ದಾರೆ. ಪುಂಡರೀಕ ನೇತ್ರ ಒಳಗಿದ್ದಾನೆ ಅಂತ ಅವರಿಗೆ ಗೊತ್ತಾಗುದಿಲ್ಲ. ಯಾಕೆ ಗೊತ್ತಾಗುದಿಲ್ಲ? ಅಡ್ಡೆ ಏನು ಮಾಡಿದ್ರು, ಏನು ಹೇಳಿದ್ರು ಅವರಿಗಿಲ್ಲ. ಅಣ್ಣ ಸಿಟ್ಟು ನೆತ್ತಿಗೇರಿತು. ಸಿಟ್ಟು ತಡ್ಕೊಳ್ಳಿಕ್ಕಾಗುದಿಲ್ಲ. ಹಾಗೆಂತ ಅವರು ಪರಮ ಜ್ಞಾನಿಗಳು, ತಪಸ್ವಿಗಳು. ಒಬ್ಬರು ತಪಸ್ವಿಗಳಿಗೆ, ವಿರಾಗಿಗಳಿಗೆ ಸಿಟ್ಟು ತಡ್ಕೊಳ್ಳಿಕ್ಕಾಗುವುದಿಲ್ಲ ಅಂದ್ರೆ ನನಗೆ ಆಶ್ಚರ್ಯ. ಅವರ ವಿರಾಗಕ್ಕೆ ಅರ್ಥ ಎಂತ ಗೊತ್ತಾಗಿಲ್ಲ. ಬುಡ ಕಡಿದ ಬಾಳೆಯಂತೆ, ತೊಟ್ಟು ಕಳಚಿದ ಹಣ್ಣಿನಂತೆ, ಕೆಚ್ಚಲಿಂದ ಇರುವ ಹಾಲಿನಂತೆ ಅವರ ಕಣ್ಣಿನಿಂದಲೋ, ಕಿವಿಯಿಂದಲೋ, ಮೂಗಿನಿಂದಲೋ ಬಿಸಿ ಬಿಸಿಯಾಗಿ ಗಾಳಿಯ ಸ್ವರೂಪದಲ್ಲಿ ಸಿಟ್ಟೆ ಹೊರಗೆ ಬರ್ತಿತ್ತು. ಕೊನೆಗೆ ಅಣ್ಣ ಪುರಂ ಚೈವ ಶಪಿಷ ರಾಮಂ ಥಕಾ ಭರತಂ ಚೈವ ಸೌಮಿತ್ರಿ. ಅವರ ಶಾಪದ ಪಟ್ಟಿ ಇಷ್ಟು ಉದ್ದೈತು. ಅದನ್ನು ಕೇಳಿ ಅಣ್ಣ ನಡುಗಿ Allah
ಮನೆತನಕ್ಕೆ ಶಾಪ ಕೊಡ್ತೇನೆ ಅಂತಂದ್ರೆ ಅರ್ಥ ಎಂತದ್ದು? ಏನೇನನ್ನು ಮನೆತನ ಕೊಟ್ಟಿದೆ. ಮನುಷ್ಯರ ಬದುಕಿಗೆ ಭಾಷ್ಯ, ಜೀವನ ಧರ್ಮವನ್ನು ಸ್ಮೃತಿ ರೂಪವಾಗಿ ಶಾಸನಗೊಳಿಸಿದಂತಹ ಮನೆತನಕ್ಕೆ ಕೊಟ್ಟ ಮೌಲ್ಯ ಮನುಷ್ಯರಿಗೆ ಹೇಗೆ ಬದುಕಬೇಕು ಅಂತಲ್ಲ, ಹೇಗೆ ಬದುಕಬಾರದು. ಹಸಿದು ಬಂದ ಶಪಚನಿಗೆ ಪಿತೃ ಶೇಷಾನ್ನವನ್ನು ಕೊಟ್ಟ ಮನೆತನ. ಸತ್ಯಕ್ಕೆ ಬೇಕಾಗಿ ಹೆಂಡತಿಯ ಕುತ್ತಿಗೆಯ ಮೇಲೆ ಕತ್ತಿಯನ್ನು ಎತ್ತಿ ನಿಂತ ಸತ್ಯದ ಸಾಕ್ಷಾತ್ಕಾರಕ್ಕೆ. ಮೋಹಿನಿಯ ಮಾತಿನ ಮೋಡಿಗಾಗಿ ತೊಡೆಯಲ್ಲಿ ಮಲಗಿದ ಮಗನ ಮಗೆ ತಲೆಗಡಿತದೆ ಅಂತ ಹೊರಟಂತಹ ಮಾರ್ಗದ ಸತ್ಯದ ಸಾಕ್ಷಾತ್ಕಾರಕ್ಕೆ ಬೇಕಾಗಿ ಇದೇ ಗುರುವಾಸರು ಒಂದು ಹಸ್ತೋದಕಕ್ಕೆ ಬೇಕಾಗಿ ಸಿಟ್ಟುಕೊಂಡಾಗ ದೇವರ ಕೋಣೆಗೆ ಕೂದಂತ ಸುದರ್ಶನನೇ ಹಾರಿ ಬರಲಿಲ್ಲ. ಅಂತಹ ಸೌಭಾಗ್ಯ ಅಂಬರೀಷನ ಕಾಲದಲ್ಲಿ ದೇವತೆಗಳು ನೆರವಾಗಬೇಕು ಅಂತ ಕೇಳುವಾಗ ಪುರಂಜಯ ಹೇಳಿದಂತೆ ವಾಹನ ಇಲ್ಲ, ಇಂದ್ರನೇ ವಾಹನವಾಗಿ ಬರಲಿಲ್ಲ. ಅವನು ಕಕುತ್ಸನ. ಮಾಂದಾತನಿಗೆ ಹಾಲುಣಿಸುವುದಕ್ಕೆ ಹೆತ್ತ ಅಬ್ಬೆ ಇರಲಿಲ್ಲ. ಇಂದ್ರ ತನ್ನ ಹೆಬ್ಬೆರಳಿಗೆ ಹತ್ತಿ ಸುತ್ತಿ ಹಾಲುಣಿಸಿ ಮಾಂದಸ್ಯ. ಅಣ್ಣ, ಒಬ್ಬೊಬ್ಬರು ಮಹಾಭಾಗರು ಮನೆತನದ ಮಾಂಗಲ್ಯವನ್ನು ಶ್ರೀಮಂತಗೊಳಿಸುವುದಕ್ಕೆ, ಧೀಮಂತಗೊಳಿಸುವುದಕ್ಕೆ ಎಷ್ಟು ಕೊಡುಗೆ ಕೊಟ್ಟರು. ಅಂತಹ ಪರಂಪರೆಯುಳ್ಳಂತಹ ಒಂದು ಮನೆತನಕ್ಕೆ ತಾನು ಶಾಪ ಕೊಡ್ತೇನೆ. ಅಣ್ಣ ಹೋಗಲಿ, ರಾಮನಿಂದ ಮತ್ತೊಂದು ಮನೆತನ ಮುಂದುವರಿಬಹುದು ಅಂತ ಆಲೋಚನೆ ಮಾಡುವ. ರಾಮ ಅಂತ ಅಲ್ಲಿಗೆ ನಿಲ್ಲಿಸಲಿಲ್ಲ ಅವರು. ರಾಮನಿಗೂ ಶಾಪ ಕೊಡ್ತಾರೆ. ಭರತ ಚೈವ ಭರತನಿಗೂ ಶಾಪ ಕೊಡ್ತೇನೆ. ಒಂದು ಸಂದರ್ಭದಲ್ಲಿ ಭರತನನ್ನು ಕೊಂದರೆ ದೋಷ ಇಲ್ಲ ಅಂತ ಹೇಳಿದವನ. ಭರತಸ್ಯ ವದೇ ದೋಷ ನಾ ಪಶ್ಯಾಮಿ ರಾಘವ. ಅದು ನಿನ್ನಲ್ಲಿರುವ ಆತ್ಯಂತಿಕವಾದ ಪ್ರೀತಿ ಅವರ ಗೊತ್ತ ಏನಿಲ್ಲ, ನನಗೇನು ಭರತನಲ್ಲಿ ದ್ವೇಷ ಉಂಟ. ಅಂತಹ ಸಂದರ್ಭದಲ್ಲಿಯೂ ನೀನು ತಿದ್ದಿ ತೀಡಿದವ. ಭರತನ ಭ್ರಾತೃಪ್ರೇಮವನ್ನು ಪ್ರಪಂಚಕ್ಕೆ ತೋರಿಸಿದವ, ನನ್ನ ಕಣ್ಣು ತೆರೆಸಿದವ. ಸ್ವಾಮಿ, ಏನು ಮಾಡೋದು? ನಾನು ತಲೆ ಕೊಡಬೇಕೋ ಬೇಡೋ ಇದು ಕೇಳು. ಆವಾಗ ನಡುವಿದನ್ನ ಮನವು 12 ವರ್ಷ ನಿದ್ರೆ, ಆಹಾರ, ಮೈಥುನವನ್ನು ಬಿಟ್ಟು ನಿಲ್ಲುವಂತ ದೃಢತೆ ನನಗಿತ್ತು. ಅಣ್ಣನಿಗೆ ಹಣ್ಣು ತಂದು ಕೊಯ್ಯುವಾಗ 2 ತಿನ್ನುವಂತ ಕಾಣಲಿಲ್ಲ ಅಂತ. ಅಣ್ಣ ಅತ್ತಿಗೆಯರು ನಿದ್ರೆ ಮಾಡಿರುವಾಗ ನಾನು ನಿದ್ರೆ ಮಾಡಿದ್ರೆ ಮಲಗಿನವನಿಗೆ ಗೊತ್ತಾಗುವುದಿಲ್ಲ, ಮಲಗುವಂತ ಕಾಣಲಿಲ್ಲ. ನಿನ್ನ ಅಜ್ಜೆಯನ್ನು ಹೊತ್ತು ಮದುವೆಯಾಗಬೇಕು ಅಂತ ವಿನಂತಿಸುವಂತಹ ಹೆಣ್ಣನ್ನು ಶೃಂಗಾರಕ್ಕೆ ಕರಿಬೇಕು ಅಂತ ಕಾಣಲಿಲ್ಲ. 12 ವರ್ಷ. ಆದರೆ ಶಾಪ ಕೊಡ್ತೇನೆ ಅಂತ ಹೇಳುವಾಗ ಆ ನನ್ನ ದೃಢತೆ ವಿಚಾರಣೆಗೊಂಡಿತು. ತಡೆಯಲಿಕ್ಕಾಗಲಿ. ಏನು ಮಾಡೋದು? ತಲೆ ಕೊಡಲೇಬೇಕು ನಾನು. ಒಂದು ನೆನಪಾಯಿತು, ತ್ಯಾಗಕ್ಕಿಂತ ದೊಡ್ಡದು ಇಲ್ವಲ್ಲ. ತ್ಯಾಗೇನೈಕೆ ಅಮೃತತ್ವ ಮಹಾರಾಶ. ವಸಿಷ್ಠರ ಉಪದೇಶ ನಮ್ಮಂಥವರಿಗೆ ತ್ಯಾಗ ಅಲ್ವ. ನನಗೆ ಎಲ್ಲವನ್ನೂ ನೀ ಕೊಟ್ಟಿದ್ದಿ, ರಾಮನಿಲ್ಲದೆ ಇರುವ ಲಕ್ಷ್ಮಣ ಏನು ಹೇಳು? ಎಂತದಿಲ್ಲ. ರಾಮನ ಜೊತೆಗಿರುವ ಲಕ್ಷ್ಮಣ. ತಾಯಿ ಶಬರಿ ಹಣ್ಣು ಕೊಟ್ಟದ್ದಿರಬಹುದು, ವಿಶ್ವಾಮಿತ್ರರು ಬಲ ಅತಿಬಲ ಅನುಗ್ರಹ ಮಾಡಿದ್ದಿರಬಹುದು, ರಾಮನ ಜೊತೆಗೆ ಹೋದ ಬಾಲ ಅಲ್ವ. ಇಲ್ಲದಿದ್ರೆ ವಿಶ್ವಾಮಿತ್ರರು ಕರೆದದ್ದು ನಿನ್ನನ್ನು, ನನ್ನನ್ನು ಕರೀಲಿಲ್ಲ. ಲಕ್ಷ್ಮಣ ಬೇಕು ಅಂತ ಯಜ್ಞ ಸಂರಕ್ಷಣೆಗೆ ನಾ ಹೊರಟ.
ಅಯೋಧ್ಯೆಯಲ್ಲಿ 4 ಮಕ್ಕಳಿಗೆ 2 ತೊಟ್ಟಿಲು, ಒಂದು ತೊಟ್ಟಿಲಿನಲ್ಲಿ ನಾವಿಬ್ಬರು ಮಲಗಿದ್ರೆ ಇನ್ನೊಂದು ತೊಟ್ಟಿಲಿನಲ್ಲಿ ಭರತ ಶತ್ರುಘ್ನರು. ನಿನ್ನ ನಿಶ್ವಾಸ ನನಗೆ ಉಚ್ಛ್ವಾಸ, ನನ್ನ ನಿಶ್ವಾಸ ನಿನಗೆ ಉಚ್ಛ್ವಾಸ ಅಲ್ಲ. ಇದು ನಮ್ಮ ಸಹೋದರಿಗೆ. ಹಾಗಾದ್ರೆ ಯಾಕೆ ಇಂಥ ಒಂದು ದೊಡ್ಡ ದುರಂತಕ್ಕೆ ನಾನು ಸಾಕ್ಷಿಯಾಗಿರಬೇಕು ಅಂತಂದ್ರೆ, ನಾನು ವೈಯಕ್ತಿಕವಾದಂತಹ ನನ್ನ ಶ್ರೇಯಸ್ಸನ್ನು ಬಯಸಿದೆ ಅಂತ ನಾಳೆ ಪ್ರಪಂಚ ಹೇಳಬಹುದು. ಅದಕ್ಕೆ ವೈಯಕ್ತಿಕವಾದದ್ದಲ್ಲ, ಸಮಷ್ಟಿಗೆ ಬೇಕಾಗಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಮಷ್ಟಿಯ. ಅದಕ್ಕಾಗಿ ತಪ್ಪು ಮಾಡಿದ್ದೇನೆ, ಆದರೆ ಸರಿಯಾಗಿ ತಪ್ಪು ಮಾಡಿದ್ದೇನೆ. ಒಟ್ಟು ಅರ್ಧಬರ್ಧ ತಪ್ಪು ಮಾಡಿದ್ದಲ್ಲ. ಗೊಂದಲದಲ್ಲಿ ನಿನ್ನನ್ನು ನಿಲ್ಲಿಸಲಿಲ್ಲ. ಗೋಡೆ ಮಧ್ಯದಲ್ಲಿಟ್ಟ ದೀಪ ಅಲ್ಲ ಇದು. ನಾನು ತಪ್ಪು ಮಾಡಿದ್ದೇನೆ ಅಣ್ಣ, ಆದರೆ ಒಂದು ತೃಪ್ತಿ ಉಂಟು, ಸರಿಯಾಗಿ ತಪ್ಪು ಮಾಡಿದ್ದೇನೆ. ಅಲ್ಲ, ಅವರನ್ನು ಮುಂದೆ ಬಿಡುವುದಾ? ಗುರುಗಳೇ, ನೀವು ಮುಂದೆ ಹೋಗಿ. ಆವಾಗ ನಾನು ನಿನಗೆ ಗೊಂದಲ ಉಂಟು ಮಾಡಿದ್ದೇನೆ, ನಿನಗೆ ಗೊಂದಲ ಉಂಟು ಮಾಡಿದ್ದೇನೆ. ನಿನ್ನ ರಾಮಾಗ್ರಹಕ್ಕೆ ಪಾತ್ರರಾಗಬೇಕು. ಯಾರು ರಾಮಾಗ್ರಹಕ್ಕೆ ಪಾತ್ರರಾಗಬೇಕಾದಲ್ಲ, ರಾಮಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿದೆ. ದುರ್ವಾಸನಿಗೆ ರಾಮನ ಅನುಗ್ರಹ ಯಾಕೆ? ರಾಮನಿಗೆ ದುರ್ವಾಸನ ಅನುಗ್ರಹ ಆಗಬೇಕಾದ್ದು. ಆದರೆ ನಿನ್ನ ಆಗ್ರಹಕ್ಕೆ ಪಾತ್ರ ಆಗಬೇಕಾದ್ದು ಮುಖ್ಯ ಅಲ್ಲ, ರಾಮ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ದು ಮುಖ್ಯ. ಸರಿಯಾಗಿ ತಪ್ಪು ಮಾಡಿ, ತಪ್ಪು ಮಾಡುವುದು ಸರಿಯಾಗಿ ಮಾಡಬೇಕು. ಹಾಗಾದ ಕಾರಣ ನನಗೆ ಒಂದು ಸಂತೋಷ ಉಂಟು, ತಪ್ಪನ್ನಾದರೂ ಸರಿಯಾಗಿ ಮಾಡಿದೆ ಅಲ್ಲ ನಾನು. ಅದಕ್ಕಾಗಿ ನಿನ್ನ ಆಗ್ರಹಕ್ಕಲ್ಲ, ನಿನ್ನ ಅನುಗ್ರಹಕ್ಕೆ ನನ್ನಲ್ಲಿ ಪಾತ್ರತ್ವ ಉಂಟು, ಅಪ್ಪಣೆ ಆಗಬೇಕು, ಬೇರೆ ದಾರಿ ಇಲ್ಲ. ಲಕ್ಷ್ಮಣ, ಓ ಸಹಜವಾಗಿ ಕ್ರೋಧ ಸ್ವಭಾವದ ದೂರ್ವಾಸರ ಕ್ರೋಧಾಗ್ನಿ ಪ್ರಜ್ವಲಿಸುವಾಗ ನಡುಗಿತೆ ಅನ್ನ ಮನ. ಆಗ ನೀನು ನಡುಗಬಿಟ್ಟು ಇಲ್ಲ, ಘಟನೆಯನ್ನು ಪೂರ್ಣ ಅನುವಾದ ಮಾಡಿ ನೀನು ವಿವರಿಸುವಾಗ ನನ್ನ ಮನಸ್ಸು ನಡಗುತ್ತಾ ಇದೆಯಲ್ಲ. ತಮ್ಮಗೆ ಶಿಕ್ಷೆ ಇರುವುದು ಅಪರಾಧ ಮಾಡಿದೆ. ಅಪರಾಧವನ್ನು ಮಾಡದೇ ಇದ್ದರೆ ಶಿಕ್ಷೆ ಎಂಬುದು ಇಲ್ಲ. ದಂಡ ಹುಟ್ಟಿಕೊಳ್ಳುವುದೇ ಅಪರಾಧ ನಡೆದ ಮೇಲೆ. ನೀತಿ ತಪ್ಪಿ ನಡೆದೆ ಲಕ್ಷ್ಮಣ, ನಾನು ಆಕ್ಷೇಪ ಮಾಡಿದ್ದೆ. ನೀನು ಘಟನೆಯನ್ನು ಮಾತ್ರ ವಿವರಿಸಿ ನಿನ್ನನ್ನು ನೀನು ಸಮರ್ಥನೆ ಮಾಡಿಕೊಳ್ಳೇನೆ. ಈ ಕಾರಣಕ್ಕಾಗಿ ನಾನು ಹಾಗೆ ಮಾಡಿದ್ದೇನೆ, ಆ ಕಾರಣಕ್ಕಾಗಿ ಮಾಡಿದ್ದೇನೆ. ಕಾರಣವನ್ನು ಕೊಡದೆ
ನಡೆದ ಘಟನೆಯನ್ನು ಮಾತ್ರ ವಿವರಿಸಿದೆ. ಎಷ್ಟು ಸಹಜವಾಗಿದೆ ನಿನ್ನ ಪ್ರವೃತ್ತಿ. ನೀನು ಪಾಲಿಸಿದ್ದುದು ರಾಮಧರ್ಮವನ್ನು, ರಾಮನ ವಚನವನ್ನು ಶಿರೋಧಾರ್ಯ ಅಂತ ಭಾವಿಸಿ ಮಂತ್ರಾಲೋಚನೆಯ ಮಂದಿರವನ್ನು ನೀನು ಕಾಯ್ತಾ ಇದ್ದವು. ಕಾವಲುಗಾರನಾಗಿ ನೀನು ತಪ್ಪು ಮಾಡಲಿಲ್ಲ, ತಪ್ಪು ಮಾಡುವುದಕ್ಕೆ ಅವಕಾಶವೂ ಇಲ್ಲ. ಆದರೆ ದೂರ್ವಾಸನನ್ನು ಒಳಕ್ಕೆ ಕರೆದುಕೊಂಡು ಬರುವಾಗ ನಿನಗೆ ಬಂದ ಅನಿವಾರ್ಯತೆ ರಾಷ್ಟ್ರ ಧರ್ಮದ ಅನಿವಾರ್ಯತೆ. ರಾಮ ಬೇರೆಯಲ್ಲ, ರಾಷ್ಟ್ರ ಬೇರೆಯಲ್ಲ, ಪ್ರಜಾವರ್ಗದವರು ಬೇರೆಯಲ್ಲ, ನಾಯಕನಾದ ರಾಮ ಬೇರೆಯಲ್ಲ. 11,000 ವರ್ಷಗಳ ದೀರ್ಘಕಾಲದಲ್ಲಿ ಆಳಿಸಿಕೊಳ್ಳುವ ಪ್ರಜೆಗಳು, ಆಳುವ ಪ್ರಭು ರಾಮ ಎಲ್ಲ ಒಂದು. ಎಂತಹ ಒಂದು ಪ್ರಭುತ್ವ ವ್ಯವಸ್ಥೆ ನೋಡಿ. ಇಂತಹ ಭವ್ಯವಾದ ಭದ್ರವಾದ ಪ್ರಭುತ್ವ ವ್ಯವಸ್ಥೆಯ ಅಡಿಗಳನ್ನೇ ಅಳಿಸಿ ಹಾಕಬಲ್ಲ ಒಂದು ಶಾಪ ಎದುರುಗಡೆ ನಿಂತಾಗ ಇದು ಧರ್ಮ ಪರೀಕ್ಷೆಯೂ ಹೌದು, ಕಾಲ ಪರೀಕ್ಷೆಯೂ ಹೌದು. ನೀನಲ್ಲ ಲಕ್ಷ್ಮಣ, ಜೀವ ವರ್ಗವೇ ಸೋತು ಬಿಡಬೇಕು. ದೈವ ಪರೀಕ್ಷೆಯನ್ನು ಗೆಲ್ಲುವ ಜೀವ ಈ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಯಾವುದೂ ಇಲ್ಲ. ದೈವ ಪರೀಕ್ಷೆ ಬೇರೆ ಅಲ್ಲ, ಧರ್ಮದ ಮೂಲಕ ಪರೀಕ್ಷೆ, ಕಾಲದ ಪರಿಧಿಯ ಒಳಗೆ ಪರೀಕ್ಷೆ. ಈ ಪರೀಕ್ಷೆಯನ್ನು ದಾಟಿದವರು ಯಾರಿದ್ದಾರೆ? ದಾಟಬೇಕು, ದಾಟಿಸಬೇಕು ಅಂದ್ರೆ ದೈವವೇ ಬರಬೇಕು. ಹೌದು, ಇದು ಶೀಲದಿಂದ ಆಗುವ ಕಾರ್ಯ ಅಂತ ನಾವು ನಂಬಿದ್ದೇವೆ. ಶೀಲದ ಲಕ್ಷ್ಯ ನಮ್ಮ ಜೀವನದ ದೀಕ್ಷೆಯಾಗಿತ್ತು. ನೀನೇ ಕಂಡಿದ್ದಿ. ಅಹಲ್ಯ ಎಂಬ ಶಿಲಾ ತಪಸ್ವಿನಿ ಸಾವಿರಾರು ವರ್ಷಗಳ ಶೋಕ ಸಾಗರದಲ್ಲಿ ಮುಳುಗಿ ತನ್ನಿಂದಾದಂತಹ ಅಚಾತುರ್ಯದ ಎಲ್ಲ ಫಲಗಳನ್ನು ಅನುಭವಿಸ್ತಾ ಇರುವಾಗ ರಾಮನ ಪಾದಸ್ಪರ್ಶವಾಗುವುದನ್ನೇ ಹೆಣ್ಣಾಗಿ ಮೈ ಒಡೆದು ಬಂದಳು. ಹೆಣ್ಣು ಮಾತ್ರ ಬದುಕಿದ್ದಲ್ಲ ತಮ್ಮ, ಸತ್ತು ಹೋದ ಶೀಲವು ಬದುಕಿತ್ತು. ಶಿಲೆಯೇ ಶೀಲವಾಗಿ ಮೇಲೆ ರಾಮನ ಪಾದದ ಅಡಿಯಲ್ಲಿ ಸತ್ತು ಹೋದ ಶೀಲ ಬದುಕುತ್ತದೆ ಅಂತ ಪ್ರಪಂಚ ಕಂಡುಕೊಂಡು ಬಂತು. ಆದ್ದರಿಂದಲೇ ರಾಮ ಮಾರ್ಗ ಬಹಳ ಪ್ರಧಾನ. ರಾಮ ನಡೆದಾಡಿದ ಮಾರ್ಗ, ರಾಮ ನುಡಿದಾಡಿದ ಮಾರ್ಗ ಅದು ಪ್ರಧಾನ. ಯಾಕೆ ಅಂದರೆ ಸತ್ತು ಹೋದ ಶೀಲ ಬದುಕುತ್ತದೆ ಅಂತ. ರಾಮ ಲಕ್ಷ್ಮಣರ ಜೀವನ ಶೀಲದ ರಕ್ಷೆಗಾಗಿರುವ ತಪಸ್ಸು, ಆ ದೀಕ್ಷೆ, ಇದನ್ನು ಹೊತ್ತು ನಾವು ಬದುಕಿದ್ದೇವೆ. ನಮ್ಮಿಂದ ತಪಸ್ವಿಗಳ ಶೀಲ ಉಳಿಯಿತು, ಮಾತೆಯರ ಶೀಲ ಉಳಿಯಿತು. ಲೋಕದಲ್ಲಿ ಎಲ್ಲ ಪ್ರಪಂಚವನ್ನು, ಸಮಾಜವನ್ನು ಕಾಪಾಡುವಂತಹ ವರ್ಗಗಳು ಯಾವ್ಯಾವುದಿದೆಯೋ ಅವರೆಲ್ಲರ ಶೀಲ ಉಳಿದದ್ದು, ರಕ್ಷೆಯಾದದ್ದು ರಾಮನಿಂದ. ರಾಮನ ಶೀಲದ ರಕ್ಷೆಯಾದದ್ದು ಲಕ್ಷ್ಮಣನಿಂದ. ಇದು ಬಹಳ ಮುಖ್ಯವಾದ ತಮ್ಮ. ಅಣ್ಣ, ರಾಮ ತಪ್ಪು ಮಾಡಲಿಲ್ಲ ಅಂತಲ್ಲ, ಆದರೆ ರಾಮ ತಪ್ಪನ್ನು ಒಪ್ಪಿಕೊಂಡಿದ್ದು ಪ್ರಪಂಚದಲ್ಲಿ ಲಕ್ಷ್ಮಣನ ಸಮ್ಮುಖದಲ್ಲಿ ಮಾತ್ರ, ಯಾರ ಸಮ್ಮುಖದಲ್ಲೂ ಅಲ್ಲ. ರಾವಣನ ಸಹೋದರಿ ಬಂದು ಅಶೀಲವಾದ ಅಪೇಕ್ಷೆಯನ್ನು ವ್ಯಕ್ತಪಡಿಸುವಾಗ ಅವಳ ವ್ಯಕ್ತಿತ್ವ ಅಲ್ಪ ಅಂತ ತಿಳಿದರೂ ಪರಿಹಾಸಕ್ಕಾಗಿ ಬಳಸಿದ್ದು ತಮ್ಮ ನಮ್ಮ ಜೀವನದ ಮೊದಲ ತಪ್ಪು ಅಂತ ನಿನ್ನಲ್ಲಿ ನಾನು ಹೇಳ್ತೇನೆ. ಪ್ರಪಂಚದಲ್ಲಿ ನೀವು ಯಾರೂ ಒಂದು ಉದ್ಘಾಟಿಸಲಿಲ್ಲ. ಆದ್ದರಿಂದ ರಾಮ ತನ್ನ ತಪ್ಪನ್ನು ನಿವೇದಿಸಿಕೊಂಡಿದ್ದು, ಪ್ರಕಟಪಡಿಸಿದ್ದು ಲಕ್ಷ್ಮಣನಲ್ಲಿ ಅಂತ. ಆದರೆ ಯಾಕೆ? ಲೋಕದ ಶೀಲದ ರಕ್ಷಣೆ ಮಾಡುವ ರಾಮನ ಶೀಲ ನಿನ್ನ ಖಡ್ಗದ ಭದ್ರವಾದ ಕಾವಲಿನ ಒಳಗುಂಟು. ಅದಕ್ಕಾಗಿ ಆದ್ದರಿಂದಲೇ ರಾಮನೆಂಬ ಶಾಂತ ಸಾಗರ ಕಲ್ಲೋಲಿತವಾಗಬಾರದು ಅಂತಾದರೆ ಅದಕ್ಕೆ ಲಕ್ಷ್ಮಣನ ಕ್ರೋಧವೆಂಬ ಆವರಣ ಇರಬೇಕಲ್ಲ. ಇಂತಹ ಒಂದು ಅಭೂತಪೂರ್ವವಾದ ಸಂಬಂಧ ನಮ್ಮಲ್ಲಿ ಏರ್ಪಟ್ಟಿದೆ. ನೀನೇ ಜ್ಞಾಪಿಸಿದ್ದಿ, ನಿನ್ನ ತಾಯಿ ನನ್ನನ್ನು ಒದಗಿಸಿದಳು. ರಾಜ್ಯದಲ್ಲಿ ಪಾಲು ಪಡೆ ಅಂದರೆ ನನಗೆ ಬೇಡ, ಯುವರಾಜನನ್ನಾಗಿ ಭರತನನ್ನ ಮಾಡು ಅಂತ ಹೇಳ್ತೀವಿ. ರಾಮ ರಾಜನಾಗಲಿ, ಯುವರಾಜ ಭರತನಾಗಲಿ ಅಂತ ನಿನ್ನ ಕರಗಳನ್ನೇ ನಿರೀಕ್ಷಿಸಿ ಬಂದ
ಯುವರಾಟ್ ಹ್ಮ್. ಪದವಿಯನ್ನು ನಿರಾಕರಣೆ ಮಾಡಿತು. ಹ್ಮ್. ನಿನಗೆ ಪಾಲು ಬೇಡ. ರಾಮ ಹಾಲು ಕುಡಿಯುವ ಕೌಸಲ್ಗೆಯ ಸ್ತನ್ಯದಲ್ಲಿ ನಿನಗೆ ಪಾಲು ಬೇಡ. ಹ್ಮ್. ಸುಮಿತ್ರೆಗೆ ಎದೆ ಹಾಲು ಇಬ್ಬರು ಮಕ್ಕಳನ್ನು ಸಾಕುವುದಕ್ಕೆ ಸಾಕು ಅಂತ ಹೇಳಿದ ಬಂದಿದೆ. ಆ. ಆದರೆ ರಾಮನಿಗೆ ಪ್ರಾಪ್ತವಾದ ವನವಾಸದಲ್ಲಿ ಪಾಲನ್ನು ಪಡ್ಕೊಂಡು ಆ. ಲಕ್ಷ್ಮಣ ವನವಾಸಕ್ಕೆ ಹೋಗಲಿ ಯಾರೂ ಹೇಳುತ್ತಿಲ್ಲ. ಸುಖದಲ್ಲಿ ಪಾಲು ಬೇಡ, ಕಷ್ಟದಲ್ಲಿ ತನಗೇ ಪಾಲು ಬೇಕು ಅಂತ ಹೇಳಿದರು. 14 ವರ್ಷಗಳ ವನವಾಸದಲ್ಲಿ ಅಣ್ಣ, ಎಲ್ಲ ಕಷ್ಟ ಆದದ್ದು ನಿನಗೆ. ಕಾರಣ ಉಂಟು. ಹ್ಮ್ ರಾಮನಿಗೆ ಪಟ್ಟಾಭಿಷೇಕ ಅಂತ ಸುದ್ದಿ ಬಂತು. ಹ್ಮ್ ಎಲ್ಲರೂ ಸಂಭ್ರಮಿಸಿದರು. ಹ್ಮ್ ನಿನ್ನ ಗೊತ್ತಿನಲ್ಲೇ ಇದ್ದಂತಹ ನನ್ನನ್ನು ಕರೆದು, ಹ್ಮ್ ತಮ್ಮ, ಹ್ಮ್ ನನಗೆ ಪಟ್ಟಾಭಿಷೇಕ ಅಂದ್ರೆ ನಿನಗೂ ಪಟ್ಟಾಭಿಷೇಕ ಆದ ಹಾಗೆ ನೀನು ನನ್ನ ಶೇಷ ಅಂತ ಹೇಳಿ ಹೌದು. ದೇವನಿರ್ಮಿತವಾದಂತಹ ಪಾಯಸ ಪಾತ್ರೆಯನ್ನು ಯಜ್ಞಪುರುಷ ಯಜ್ಞಕುಂಡದಿಂದ ಮೇಲೆತ್ತಿ ಕೊಟ್ಟನಂತೆ. ಹ್ಮ್ ಮೊದಲರ್ಥವನ್ನು ಹ್ಮ್ ನಮ್ಮ ತಾಯಿ ಹ್ಮ್ ಕೌಸಲ್ಯಾದೇವಿ ತುಂಬಿಸುವಾಗ ಅದರ ಅರ್ಥವನ್ನು ನನ್ನ ತಾಯಿಗೆ ಕೊಟ್ಟಂತೆ. ಹ್ಮ್ ಅದು ಹ್ಮ್ ರಾಮಪಾಲು ಅಂತ ನಾನು ತಿಳ್ಕೊಂಡ, ಹ. ಅದು ರಾಮಾಂಶ ಅಂತ ತಿಳ್ಕೊಂಡ. ಹ. ನಿನಗೆ ಪಟ್ಟಾಭಿಷೇಕ ಅಂದ್ರೆ ನನಗೆ ಪಟ್ಟಾಭಿಷೇಕ, ನಿನಗೆ ವನವಾಸ ಅಂದ್ರೆ ನನಗೆ ವನವಾಸ, ನಿನಗೆ ನಿಜ ಪಟ್ಟಾಭಿಷೇಕ ಅಂದ್ರೆ ನನಗೂ ಪಟ್ಟಾಭಿಷೇಕ, ಮತ್ತು ನಾನು ಯುವರಾಜನಾಗುವುದೇ. ಅಂದರೆ ನೀವು ಎಷ್ಟು ಸಹಜವಾಗಿ ಆಲೋಚನೆ ಮಾಡಿದ್ದೀರೋ. ಪಾಯಸದ ಫಲವು ತಮ್ಮಾಯಿತು. ಕಳೆದು ಹೋದ ಯೌವನ ತಾಯಂದಿರಿಗೆ ಬರ್ತದೆ. ಬರಡಾದ ಒಡಲು ಪೂರ್ಣ ಗರ್ಭವನ್ನು ಹೊತ್ತುಕೊಳ್ತದೆ. ಸರಿಯಾದ ಶೋಭನವಾದ ಮುಹೂರ್ತದಲ್ಲಿ 4 ಪುರುಷಾರ್ಥಗಳನ್ನೇ ಮಕ್ಕಳಾಗಿ ಹಿಡಿತವೆ ಅಂತ ಆದರೆ ಪಾಯಸದ ಪ್ರಭಾವ ಇದು, ಪಾಯಸದ ಪಾದ. ಆದ್ದರಿಂದಲೇ ಯಾವ ಪಾಯಸ ರಾಮಚಂದ್ರಮನನ್ನು ಈ ಪ್ರಪಂಚಕ್ಕೆ ಕೊಟ್ಟಿತು, ಅದೇ ಪಾಯಸ ರಾಮನ ಶೀಲದ ರಕ್ಷೆಗಾಗಿ ನಿನ್ನನ್ನು ನಿಯಮಿಸಿತು. ಈಗ ನಮ್ಮ ಶೀಲದ ಪರೀಕ್ಷೆ ನಡೆದಿದೆ. ತಮ್ಮ ವನವಾಸಕ್ಕೆ ಹೋಗುವುದನ್ನು ನಮ್ಮ ತಂದೆ ತಡೆದರು, ಆದರೆ ಅದು ತಡೆಯಾಗಲಿಲ್ಲ. ನಾವು ಅದನ್ನು ಅಡೆತಡೆ ಅಂತ ಭಾವಿಸದೆ ಹೊರಟೇ ಬಿಟ್ಟು ಒಂದು ತುತ್ತು ಅನ್ನ ಊಟ ಮಾಡಿ ಹೋಗು ರಾಮಚಂದ್ರ ಅಂತ ಹೇಳಿದರೆ ಭರತನ ಮುದ್ರಾಂಕಿತವಾದ ಒಂದಗಳು ಅನ್ನ ನಮ್ಮ ಧರ್ಮ ಪ್ರಜ್ಞೆಯನ್ನೇ ಅಲ್ಲಾಡಿಸಿ ಬಿಟ್ರೆ ಎಂಬ ಭಯ. ಹಿಂದೆ ಮುಂದೆ ನೋಡದೆ ನಾವು ಸಾಗೆ ಬಿಟ್ಟರು. ಹಾಗೆ ಹೊರಡುವಾಗ ನನ್ನನ್ನು ಅನುಸರಿಸಿ ಬಂದವರಿಗೆ ರಾಜದಂಡವನ್ನು ಕಚ್ಚಿಕೊಂಡು ಹಾರಾಡುವ ಪತಾಕೆಯಂತೆ ರಾಮನೆಂಬ ಯಶೋದಂಡವನ್ನು ಅಪ್ಪಿ ಹಾರಾಡುವ ಧರ್ಮಧ್ವಜ. ಯೋಚನೆ ಮಾಡು, ನಮ್ಮ ವ್ಯಕ್ತಿತ್ವದಲ್ಲಿರುವ ಒಂದು ಗಾಢತೆ. ದಂಡವಿಲ್ಲದೆ ಇದ್ರೆ ಆಧಾರ ಇಲ್ಲ ಧ್ವಜಕ್ಕೆ. ಧ್ವಜ ಹಾರಾಡದೆ ಇದ್ರೆ ಅದು ರಾಷ್ಟ್ರಧ್ವಜವೆಂಬ ಗೌರವ ಇಲ್ಲ. ರಾಮನ ಗೌರವ ಎಲ್ಲ ಲಕ್ಷ್ಮಣನೆಂಬ ಧರ್ಮಧ್ವಜದ ಒಳಗುಂಟು. ನೀನು ಮಾಡಿದ ಉಪಕಾರ 1 2. ಅಣ್ಣ ನಾನು ಅಣ್ಣನಾಗುವುದಕ್ಕೆ ನನಗೂ ನಿನಗೂ ಎಷ್ಟು ನಕ್ಷತ್ರ ಕಾಲದ ವ್ಯತ್ಯಾಸ ಹೇಳಿ? 2 ನಕ್ಷತ್ರ ಕಾಲದ ವ್ಯತ್ಯಾಸ ಅಷ್ಟೇ. ಆದರೆ ಅಣ್ಣ ನನ್ನ ತಂದೆ ಅಂತ ಭಾವಿಸುವ ನಿನ್ನ ಔದಾರ್ಯ, ನಿನ್ನ ಈ ಭಾವ ಗಾಂಭೀರ್ಯ ಎಷ್ಟು ದೊಡ್ಡದು. ಮೊದಲು ಅಣ್ಣ ಅಂತ ತಿಳಿದವ ನನ್ನನ್ನು ತಂದೆ ಅಂತ ಭಾವಿಸಿ. ನಿನ್ನ ತಾಯಿ ನಮ್ಮ ಕುಟುಂಬದ ಸುಮಿತ್ರಾ ಬಂಧನವಳು. ಸುಮಿತ್ರಾದೇವಿ ನಿನಗಂತಹ ದೀಕ್ಷೆಯನ್ನು ಕೊಟ್ಟು ಮೊದಲು ನೀನು ತಮ್ಮನಾಗಿ ತೊಟ್ಟಿಲನ್ನು ಹಂಚಿಕೊಂಡೆ. ಆಮೇಲೆ ಅವಳು ಒಪ್ಪಿಸಿದ ಮೇಲೆ ಮಗನಾಗಿ ನನ್ನ ಮಡಿಲನ್ನು ಸೇರಿದೆ. ವಿಶ್ವಾಮಿತ್ರರ ಸಮಕ್ಷಮದಲ್ಲಿ ನಾನು ನಿನಗೆ ಗುರುವಾದ. ಪೂಜ್ಯರು ನನಗೆ ಕಲಿಸಿದ ಬಲ ಪ್ರತಿಬಲ ವಿದ್ಯೆಗಳನ್ನೆಲ್ಲ ನಿನಗೆ ನಾನು ಕಲಿಸಿದೆ. ಒಂದು ಪರಂಪರೆ, ಗುರು ಪರಂಪರೆ ಬೆಳ್ಕೊಂಡು ಬಂತು. ನಿನಗೆ ನಾನು ತಂದೆಯಾದೆ, ನಿನಗೆ ನಾನು ಅಣ್ಣನಾದೆ, ನಿನಗೆ ನಾನು ಗುರುವಾದೆ. ಅಂದರೆ ನೀನು ನನಗೆ ಮಗ ಅಲ್ವೇನೋ, ನೀನು ನನಗೆ ತಮ್ಮ ಅಲ್ಲವೇನು, ನೀನು ನನ್ನ ಪರಮ ಪ್ರೀತಿಯ ಶಿಷ್ಯ ಅಲ್ವೇನು. ತಪ್ಪು ಮಾಡಲಿಲ್ಲ, ಶಿಕ್ಷೆಗೆ ನೀನು ಭಾಜನಾಗತಿ. ರಾಷ್ಟ್ರ ರಕ್ಷಣೆ ಮಾಡಿದ
ರಾಷ್ಟ್ರಧ್ವಜದ ಮರ್ಯಾದೆಯನ್ನು ಕಾಪಾಡಿದ, ರಾಷ್ಟ್ರಗೀತೆಯ ನಾದವನ್ನ ಸುತ್ತಲ್ಲ ಹರಿದಂತಹ ಒಬ್ಬ ರಾಷ್ಟ್ರವೀರನಿಗೆ ಮರಣದಂಡನ ಎಂಬ ಶಿಕ್ಷೆ ಮಾಡಿದರೆ ಶಿಕ್ಷೆ ಮಾಡುವನು ರಾಜನ ಅಲ್ಲ, ಮೂರ್ಖ. ಮೂರ್ಖ. ತಾಯಿಯ ಪಾವಿತ್ರ್ಯವನ್ನು ಉಳಿಸಿದ ಮಗನನ್ನ ಅವನ ಕೊರಳನ್ನು ಕತ್ತರಿಸುವ ಶಿಕ್ಷೆ ಅಂತ ಒಬ್ಬ ಹೇಳಿದರೆ ಅವನು ಮಾತ್ರ ಘಾತಕ ಆಗ್ತಾನೆ. ಅವನು ಶಿಕ್ಷೆ ಕೊಡುವ ನ್ಯಾಯಾಧಿಕಾರಿ ಅಲ್ಲ, ಮಾತ್ರ ಘಾತಕನಾಗ್ತಾನೆ. ಯೋಚನೆ ಮಾಡು, ಇವರೆಲ್ಲ ನನ್ನನ್ನು ರಾಜ ಅಂತ ಭಾವಿಸಿದ್ದಾರೆ. ನನ್ನ ರಾಜತ್ವ ಉಳಿಸಿದವ ನೀನು. ಏಕಾಂತದಲ್ಲಿ ಕಂಗಾಲಾಗಿದ್ದೆ. ನನ್ನ ಮಡದಿ ಸೀತೆ ನನ್ನ ಅರ್ಥ ಕಳೆದು ಹೋದಂತಹ ನೋವು. ಒಂದೇ ಸವರೆ ಧಾರಾಕಾರವಾಗಿ ಕಣ್ಣೀರು ಸುರಿಸಿದ್ದೇನೆ. ಆಗ ನಿನ್ನ ತೊಡೆಯನ್ನೇ ನನಗೆ ತಲೆದುಂಬಾಗಿಸಿದ್ದಿ. ನಿನ್ನ ಪಾದವನ್ನು ನನ್ನ ಕಣ್ಣೀರಿಂದ ತೊಡೆದರೆ ಆ ಕಣ್ಣೀರು ತೀರ್ಥ ಅಂತ ಪ್ರತಿ ಕ್ಷಣದಲ್ಲಿ ಶಿಖಾಯಲ್ಲಿ ಧಾರಣೆ ಮಾಡ್ತಾ ಇತ್ತು. ರಾಮನ ಕಂಬನಿಗೆ ತೀರ್ಥತ್ವದ ಪುರಸ್ಕಾರ ಕೊಟ್ಟವ ನೀನು. ನಿನ್ನ ಧರ್ಮ ಪ್ರಜ್ಞೆಗೆ, ರಾಮ ಪ್ರಜ್ಞೆಗೆ ಶಿಕ್ಷೆ ಕೊಡುವ ಮೂರ್ಖ ನಾನಾಗಿಬಿಟ್ಟ. ಹೌದು, ಶೀಲದ ರಕ್ಷೆಗಾಗಿ ನಾವು ಹೋರಾಟ ಮಾಡಿದರೆ ಈ ಪರೀಕ್ಷೆಯಲ್ಲಿ ನೀನು ಗೆದ್ದೆ ತಮ್ಮ, ನಾನು ಸೋತೆ. ವಿಚಾರ ಮಾಡು, ಇಂದಿನ ನೀನು ಕಾಪಾಡಿದ್ದೆ ಹೇಗೆ? ದೂರ್ವಾಸರ ಶಾಪ ತಪ್ಪಿಸಿದೆ ಅಂತಲ್ಲ, ಶಾಪ ಕೊಡುವ ಮನಸ್ಸಿದ್ರೆ ದೂರ್ವಾಸರು ಯಾರಿಗೂ ಕೊಡಬಹುದು ಶಾಪ. ಅವರು ಶಾಪ ಕೊಡುವ ವಿಚಾರ ಬಿಟ್ಟಿದ್ದೇ ನಿನ್ನನ್ನು ನೋಡಿ. 1000 ವರ್ಷದ ಹಸಿವು, ಹೌದಾ? ಆ ಹಸಿವಿಗೆ ಕಾರಣವಾದದ್ದು ಅವರ ತಪಸ್ಸು ಮತ್ತು ಬ್ರಹ್ಮಚರ್ಯ. 1000 ವರ್ಷದ ಹಸಿವು ಮತ್ತು ಅದಕ್ಕೆ ಕಾರಣವಾದ ಬ್ರಹ್ಮಚರ್ಯ ತಪಸ್ಸುಗಳು ಒಂದು ತೂಕ. ನೀನು ರಾಮನ ಸಲುವಾಗಿ 14 ವರ್ಷದ ಕಾಲ ಹಣ್ಣನ್ನು ಕಚ್ಚಲಿಲ್ಲ, ಕಣ್ಣನ್ನು ಮುಚ್ಚಲಿಲ್ಲ. ನಿನ್ನ ಉಪವಾಸ ಮತ್ತು ಜಾಗರಣ ಕೇವಲ 14 ವರ್ಷದ ಉಪವಾಸ ಜಾಗರಣ. ದೂರ್ವಾಸರಂಥವರ 1000 ವರ್ಷದ ಉಪವಾಸ ಜಾಗರಣಕ್ಕೆ ಸಮ ಅಂತಂದ್ರೆ ನಿನ್ನಂತಹ ತಪೋಬಂಧುಗಳು ಯಾರಿದ್ದಾರೆ? ಯಾರು ಅದಕ್ಕೆ ಸಾಧ್ಯ? ನಿನ್ನ ತಪಸ್ಸಿಗೆ ಶಿಕ್ಷೆ ಕೊಡ್ಲ, ನಿನ್ನ ಉಪವಾಸಕ್ಕೆ ಶಿಕ್ಷೆ ಕೊಡ್ಲ, ನಿನ್ನ ಜಾಗರಣಕ್ಕೆ ಶಿಕ್ಷೆ ಕೊಡ್ಲ, ನಿನ್ನ ರಾಮಪ್ರತಿಗೆ ಶಿಕ್ಷೆ ಕೊಡ್ಲ. ಇದನ್ನು ಶಿಕ್ಷೆ ಅಂತ ಸಾರಿದರೆ ಪ್ರಪಂಚದ ಇತಿಹಾಸ ರಾಮನ ಮೂರ್ಖತನ ಅಂತ ಹೇಳುತ್ತದೆ. ಧರ್ಮ ಸಂಕಟದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ, ನಾನು ಒದ್ದಾಡ್ತಾ ಇದ್ದೇನೆ. ಅಣ್ಣ, ಸೋಚಿಗವಾಯಿತು.